ರಾಜ್ಯದ ಆಡಳಿತ ಯಂತ್ರ ಸರಿಯಾಯಿನ ದಿಕ್ಕಡೆ ಸಾಗೋಡು ಒಂದು ಮುಖ್ಯಮಂತ್ರಿಯರನ ಉದ್ದೇಶ ಅಂಚಾದು ಅಧಿಕಾರಿಗಳು ಪೊರ್ತುದ ಮಿತಿತುದು ಸಾಧನೆ ದೋಜಾವಡುಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ ಪಂತಿರು ಜಿಲ್ಲಾಧಿಕಾರಿ ಆಫೀಸ್ ಸಭಾಂಗಣಗಳು ಜಿಲ್ಲಾ ಮಟ್ಟದ ಬುಳಿಚಿಲ್ಪಿಂದೊನ್ನ ಸಭೆಟ್ ಆರು ಗುರುಕಾರ್ಮೆ ವಹಿಸಿದಿತ್ತೀರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸ್ ಸಭಾಂಗಣಗಳು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ ಗುರುಕಾರ್ಮೆಡ್ ಜಿಲ್ಲಾ ಮಟ್ಟದ ಬುಳಿಚಿಲ್ಪಿಂದೊನ್ನ ಸಭೆ ನಡೆತಿತ್ತು. ಸಭೆಟ ಅಧಿಕಾರಿಗಳು ಬರ್ಸಬಕ ನಷ್ಟ ಪರಿಹಾರ ಜೀವ ಕಳ್ಳವನ್ನ ಕ್ರೀಡ ಬಗೆಟ್ ಮಾಹಿತಿ ಕೊಡ್ದು ಈ ಸರ್ತಿ ಏಪಲೊಡ್ದು 140 ಹೆಚ್ಚ ಬರ್ಸಬೈದು ಬರ್ಸೊಡ್ದು 9 ಜನತ ಜೀವ ನಷ್ಟ 140 ಇಲ್ಲು ನಷ್ಟ ಆತಂಡು 11 ಕೈಕಂಜಿಲು ಸೈದ 1,95 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಂಡು. ಪ್ರಕೃತಿ ಮುನ್ನಿ ನೀಡಿದ್ದು ಕಳೆವೊನ್ನಗ್ಲೆಗ್ ಒಟ್ಟು 182,52,000 ರೂಪಾಯಿ ಪರಿಹಾರ ಒದಗಾದನೆಂದು ಅಧಿಕಾರಿಗಳು ಮಂತ್ರಿಯರಿಗೆ ತಿಳಿಪಾಯರು. ಮಂತ್ರಿ ಯುಟಿ ಖಾದರ್ ಪಾತಿರ್ದು ರಾಜ್ಯದ ಆಡಳಿತ ಯಂತ್ರನು ಸರಿಯಾಯಿನ ದಿಕ್ಕಡು ಕೊನೆಯರೆ ಮುಖ್ಯಮಂತ್ರಿಗಳ ಉದ್ದೇಶದಂಚ ಅಧಿಕಾರಿಗಳು ಕಾರ್ಯ ಮಲ್ಪಡು ನಿಘಂಟದ ವಾಯ್ದೆ ಮಿತಿತೌಲೈ ಸಾಧನೆ ಮಲ್ಪಡೊಂದು ಅಧಿಕಾರಿಗಳಿಗೆ ಪಂಡೇರು. ಹೆಚ್ಚಿಗೆ ಜಿಲ್ಲಾಧಿಕಾರಿ ಕುಮಾರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿ ಸಭೆಟ್ ಪಾಲ್ದೆ ತುಂಬಿರು. ಆಡಳಿತವನ್ನು ಸಿಸ್ಟಮ್ಯಾಟಿಕ್ ಆಗಿ ಇವತ್ತು ಜಾರಿಗೆ ತರಬೇಕಾಗ್ತದೆ, ಸಿಸ್ಟಮ್ಯಾಟಿಕ್ ಆಗಿ ಇವತ್ತು ಹೋಗ್ಬೇಕು. ಅರ್ಥ ಮಾಡೋದು ಎಲ್ಲಿಯೂ ಇಲ್ಲ. ಮತ್ತೆ ನಿಮ್ಗೆ ಏನಾರ ಸಹಕಾರ ಬೇಕು ನಮ್ಮಂತ ಕೇಳಿ, ನಾವು ಫುಲ್ ಅದಕ್ಕೆ ಸಂಪೂರ್ಣವಾದ ಸಹಕಾರ ಕೊಡ್ತೇವೆ. ಬಟ್ ಅಟ್ ಎನಿ ಕಾಸ್ಟ್ ನಮಗೆ ಇದಾಗಬಾರ್ದು. ಯಾವುದು ಇದ್ದಂತ ಯೋಜನೆಗಳು ಅಷ್ಟು ಫಾಸ್ಟ್ ಆಗಿ ಹೋಗ್ಬೇಕು. ಅಡಚಣೆಗಳಿದೆ ನಾವು ಕ್ಲಾರಿಟಿ ನಾವು ಕ್ಲಿಯರ್ ಮಾಡಿ ಇವತ್ತು ಮುಂದೆ ಹೋದ ಕೆಲಸ ಕೂಡ ಇವತ್ತು ಆಗ್ಬೇಕಾಗ್ತದೆ. ಅದಕ್ಕಾಗಿ ಬಹುಶಃ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಾನು ಹೇಳಿಕೊಂಡು